ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ತಲೆ ಕೂದಲು ಉದುರುವಿಕೆ ಅನ್ನುವಂಥದ್ದು ಸಾಮಾನ್ಯವಾಗಿ ಇರುತ್ತೆ. ಆದರೆ ಕೆಲವೊಂದು ಬಾರಿ ತೀರಾ ತಲೆ ಕೂದಲು ಉದುರ್ತಾ ಇದೆ ಅಂತ ಹೇಳಿದಾಗ ಒಂದು ರೀತಿಯ ಮಾನಸಿಕ ಖಿನ್ನತೆಯೂ ಬರುತ್ತೆ, ಇನ್ನೊಂದು ಕಡೆಯಿಂದ ಎಂಬ್ಯಾರೆಸ್ಮೆಂಟು ಆಗುತ್ತೆ, ಸೊಸೈಟಿಯಲ್ಲಿ ಮುಂದೆ ಹೋಗೋದಕ್ಕೂ ಸ್ವಲ್ಪ ನಾಚಿಕೆ ಆಗುತ್ತೆ. ಆದರೆ ಇಂತಹ ಸಮಸ್ಯೆಗಳು ನಮ್ಮ ಮಂಗಳೂರಲ್ಲಿ ಯಾರಿಗಾದ್ರೂ ಕಂಡು ಬಂದಲ್ಲಿ ಮೊದಲಿಗೆ ನೆನಪಾಗುವುದು ಯಾವುದು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ ಸೆಂಟರ್. ಕಳೆದ 20 ವರ್ಷಗಳಿಂದ ನಮ್ಮ ಮಂಗಳೂರಲ್ಲಿ ಕಾರ್ಯಾಚರಿಸ್ತಾ ಇದ್ದು ಜನ ಮನ್ನಣೆಯನ್ನ ಪಡೆದಿದೆ. ಬಿಯೋಮಾಂಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಮಿಸ್ಟರ್ ಡಾಕ್ಟರ್ ಮಹೇಶ್ ಮಾಲ್ವಟ್ಕರ್ ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ನಾನು ಹೇಳಿದೆ ಕಳೆದ 20 ವರ್ಷಗಳಿಂದ ನಮ್ಮ ಬಿಯೋಮಾಂಡ್ ಮಂಗಳೂರಲ್ಲಿ ಕಾರ್ಯಾಚರಿಸ್ತಾ ಇದೆ ಅಂತ. 20 ವರ್ಷದ ಜರ್ನಿ ಅಂತ ಹೇಳುವಂಥದ್ದು ತುಂಬಾ ಸುಲಭದ ಮಾತು ಏನೂ ಅಲ್ಲ. ಮೊದಲಿಗೆ ಯಾವ ರೀತಿಯಾಗಿತ್ತು ಈ ಒಂದು ಜರ್ನಿ, ಯಾವ ರೀತಿಯಾಗಿ ಸ್ಟಾರ್ಟ್ ಆಗಿತ್ತು, ಇವಾಗ ಯಾವ ರೀತಿಯಾಗಿ ನಡೀತಾ ಇದೆ ಅಂತ? ಅಂದರೆ ಮೊದಲೆಲ್ಲ ಅಷ್ಟು ಅಡ್ವಾನ್ಸ್ ಆಗಿರಲಿಲ್ಲ. ಈಗೆಲ್ಲ ತುಂಬ ಜನ ಚೇಂಜಸ್ ಆಗ್ತಾ ಇದೆ ಎಲ್ಲ ಜನರಿಗೆ. ಮೊದಲು ಹೇರ್ ಫಾಲ್ ಅನ್ನೋ ಸಮಸ್ಯೆ ಸ್ವಲ್ಪ ಕಡಿಮೆ ಇತ್ತು. ಈಗ ಯಂಗ್ ಜನ್ರೇಷನ್ನಲ್ಲೆಲ್ಲ ಜಾಸ್ತಿ ಹೇರ್ ಫಾಲ್, ಜಾಸ್ತಿ ಸಮಸ್ಯೆಗಳು ಇಟ್ಕೊಂಡು ಬರ್ತಾ ಇದ್ದಾರೆ ಜನಗಳು. ಅಂದರೆ ನಾವು ಆ ಟೈಮಲ್ಲಿ ಮಾಡುವಾಗ ಅಷ್ಟು ಅಡ್ವಾನ್ಸ್ಡ್ ಆಗಿರಲಿಲ್ಲ. ಎಕ್ವಿಪ್ಮೆಂಟ್ಸ್ ಆಯಿತು, ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಹೋಮಿಯೋಪತಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಆದರೆ ಅಷ್ಟು ಜನ ಪೇಷಂಟ್ಸ್ ಬರ್ತಿರ್ಲಿಲ್ಲ ನಮಗೆ, ಅಂದರೆ ಈ ಹೇರ್ ಸಮಸ್ಯೆ ಇಟ್ಕೊಂಡು. ಇತ್ತೀಚೆಗೆ ಅದು ಜಾಸ್ತಿ ಆಗಿದೆ ಸ್ವಲ್ಪ. ಆವಾಗ ಅಂದರೆ ಆ ಟೈಮಲ್ಲಿ ಮತ್ತು ಟೆಕ್ನಾಲಜಿ ಸಹ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ. ನಾವು ಜನರಿಗೆ ಒಂದು ಅವೇರ್ನೆಸ್ ಮಾಡಲಿಕ್ಕೂ ಸಹ ಕಷ್ಟ ಆಗ್ತಿತ್ತು. ಈಗ ನಿಮ್ಮ ಟಿ ವಿ ಮಾಧ್ಯಮ ಬಂದ ಕಾರಣ ಜನರಿಗೆಲ್ಲ ಮನೆಗೂ ಸಹ ಇದು ತಲುಪುವಾಗೆ ಸಿಗ್ತಾಯಿದೆ. ಮೊದಲೆಲ್ಲ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ. ಆವಾಗ ನಾವು ಪೇಪರ್ಲಿ ಆ್ಯಡ್ ಕೊಡ್ತಿದ್ವಿ, ಅಷ್ಟರಲ್ಲೇ ಅವ್ರು ನೋಡಿ ಬರ್ತಿದ್ರು. ಬಟ್ ಅಷ್ಟು ಜನರಿಗೆ ಅದು ಅಂದರೆ ಗೊತ್ತಾಗ್ತಿರ್ಲಿಲ್ಲ ಈ ಥರನೂ ಸಿಸ್ಟಮ್ ಉಂಟಾ ಮಂಗಳೂರಲ್ಲಿ ಅಂತ. ಅದಕ್ಕೆ ನಮ್ಗೆ ಅಷ್ಟು ಜನರು ಅದು ಬರ್ತಿರಲಿಲ್ಲ. ಈಗ ಈ ಥರ V4 ಅಂತ ಚಾನಲ್ಗಳು ಆಗಿಬಿಟ್ಟು ಜನರಿಗೆ ಸ್ವಲ್ಪ ತುಂಬ ಅನುಕೂಲ ಆಗಿದೆ. ಮನೆಯಲ್ಲೇ ಕುತ್ಕೊಂಡು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ತೊಗೊಂಡು ಫೋನ್ ಮಾಡ್ತಾರೆ, V4 ನೋಡಿದ್ದೇವೆ, ನಿಮ್ಮದು ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ, ನಮಗೆ ಅದ್ರ ಬಗ್ಗೆ ಸಮಸ್ಯೆ ಇದೆ. ಎಷ್ಟೋ ವರ್ಷದಿಂದ ಅವರು ಸಮಸ್ಯೆ ಇಟ್ಕೊಂಡು ಅವ್ರು ಗೊತ್ತೇ ಇರಲ್ಲ ಈ ಥರನೂ ಇದೆಯಾ ನಮ್ಮ ಮಂಗಳೂರಲ್ಲಿ, ಈ ಥರ ಸಿಸ್ಟಮ್ ಇದೆ, ಈ ಥರನೂ ಟ್ರೀಟ್ಮೆಂಟ್ ಮಾಡ್ತಾರಾ ಅಂತ ಗೊತ್ತೇ ಇಲ್ಲ ಜನರಿಗೆ. ಇದರಿಂದ ಎಷ್ಟೋ ಅಡ್ವಾಂಟೇಜ್ ಆಗಿದೆ ಜನರಿಗೆ. ಮತ್ತು ಈಗ ಕೆಲವೊಂದು ಟ್ರೀಟ್ಮೆಂಟ್ ಬೇರೆ ಟ್ರೀಟ್ಮೆಂಟ್ ಇದೆ ನಮ್ಮಲ್ಲಿ. ಫಸ್ಟ್ ಅವ್ರಿಗೆ ಈಗ ಹೇರ್ ಫಾಲ್ ಟ್ರೀಟ್ಮೆಂಟ್ ಅಂತ ಬರ್ತಾರೆ. ಆಮೇಲೆ ಕೆಲವು ಜನ ಸ್ಮಾಲ್ ಪ್ಯಾಚಸ್ ಬಾಳ್ನೆಸ್ ಆಗಿರುತ್ತೆ, ಅದನ್ನ ಇಟ್ಕೊಂಡು ಬಂದಿರ್ತಾರೆ. ಅದೆಲ್ಲ ಡೀಟೇಲ್ಸ್ ಆಗಿ ನಾವು ತಗೋತೇವೆ, ಡೀಟೇಲ್ಸ್ ಕನ್ಸಲ್ಟಿಂಗ್ ಮಾಡ್ತೇವೆ, ಡೀಟೇಲ್ಸ್ ಅವ್ರದ್ದು ಡೀಟೇಲ್ಸ್ ತೊಗೋತೇವೆ. ಅವ್ರದ್ದೆಲ್ಲ ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಮೊದಲೇ ಅದೇನಾದ್ರು ಟ್ರೀಟ್ಮೆಂಟ್ ಮಾಡಿದ್ರೆಲ್ಲ ತೊಗೊಂಡ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಅವ್ರಿಗೆ ಮೆಡಿಸಿನ್ ಸೂಟ್ ಆಗುವಾಗ ನಾವು ಮೆಡಿಸಿನ್ಸ್ ಕೊಡ್ತೇವೆ. ಮತ್ತು ಅದರೊಟ್ಟಿಗೆ ಮತ್ತು ಅವ್ರು ಜಾಸ್ತಿ ಬಾಳ್ನೆಸ್ ಆಗಿತ್ತಂದರೆ ಅದಕ್ಕೆ ನಾವು ಪ್ಯಾಚಸ್ ಅಂತ ಫಿಕ್ಸ್ ಮಾಡಿ ಕೊಡ್ತೇವೆ. ಅದು ಅವ್ರಿಗೆ ನೋಡಿಬಿಟ್ಟು ಅವ್ರು ಯಾವ ಥರ ಸಿಚುವೇಶನ್ ನೋಡಿಬಿಟ್ಟು ಎಷ್ಟು ಬಾಳ್ನೆಸ್ ಆಗಿದೆ ಮತ್ತು ಯಾವ ಥರ ಅವ್ರಿಗೆ ಏಜ್ ಫ್ಯಾಕ್ಟರ್ ಸಹ ಇಂಪಾರ್ಟೆಂಟ್ ಇದರಲ್ಲಿ. ಯಾವ ಏಜ್ನವ್ರು ಇದ್ದಾರೆ ಮತ್ತು ಅವ್ರದ್ದು ಏನಾದರೂ ಟ್ರೀಟ್ಮೆಂಟಲ್ಲಿ ನಿಮ್ಗೆ ಕ್ಯೂರ್ ಆಗ್ಬೋದಾ, ಟ್ರೀಟ್ಮೆಂಟಲ್ಲಿ ಆಗುತ್ತಂದರೆ ಟ್ರೀಟ್ಮೆಂಟು ಕೊಡ್ತೇವೆ. ಟ್ರೀಟ್ಮೆಂಟ್ ಆಗೋದಿಲ್ಲ ಅಂದರೆ ಅದಕ್ಕೆ ನಾವು ಫಿಕ್ಸಿಂಗ್ ಅಂತ ಮಾಡಿ ಕೊಡ್ಬೋದು. ಓಕೆ, ಇನ್ನು ತುಂಬ ಜನ ಹೆದರಿಕೆಯಿಂದ ವಾಪಸ್ ಬರ್ತಾರೆ, ಮುಂದೆ ಬರುವುದಿಲ್ಲ ಈ ಒಂದು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳೋದಕ್ಕೆ. ಅಂದರೆ ಪೇನ್ ಆಗ್ಬೋದಾ ಅಂತ ಒಂದು ಟೆನ್ಷನ್ ಇರುತ್ತೆ, ಮತ್ತೊಂದು ಮುಜುಗರ ಇರುತ್ತೆ ತುಂಬಾ ಜನರಿಗೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದೇ ಅಂದರೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಅಂದರೆ ಏನು ಮಾಡ್ತಾರೆ ಅಂತ ಕೆಲವು ಸರಿ ನಾವು ಅವಾಗ ಹಿಂದೆ ನಮ್ಮ ಬೋರ್ಡ್ ನೋಡ್ಕೊಂಡು ಹೋಗ್ತಿದ್ರಂತೆ. ಅವ್ರಿಗೆ ಕೆಲವು ಜನ ಫೋನ್ ಮಾಡ್ತಿದ್ರು, ಸರ್ ನೀವು ಬೋರ್ಡ್ ನೋಡ್ತೇವೆ, ಏನೋ ಪೇನ್ ಆಗ್ಬೋದು, ಏನೋ ಟ್ರೀಟ್ಮೆಂಟ್ ಮಾಡ್ತಾರೆ, ಇಂಜೆಕ್ಟ್ ಮಾಡ್ತಾರೆ, ಹಾಗೇನೋ ಅನ್ಕೋತಿದ್ದು. ನಾವು ಬರಲೇ ಇಲ್ಲ ಸರ್, ತುಂಬಾ ಸರಿ ನೋಡ್ತಾ ಹೋಗೋದೆ ನಿಮ್ಮ ಬೋರ್ಡು, ಬಟ್ ನಮಗೆ ಅದ್ರ ಬಗ್ಗೆ ನಾವು ಕೇಳಲಿಕ್ಕೆ ಸಹ ಹಿಂಜರಿತಾರೆ. ಅಂದ್ರೆ ಹೇಗೆ ಕೇಳಬೇಕು ಸಮಸ್ಯೆ ಇರುತ್ತೆ, ಬಟ್ ಅವ್ರು ಕೇಳಲಿಕ್ಕೆ ಹಿಂಜರಿತಾರೆ. ಈ ಟಿವಿ ಮಾಧ್ಯಮ ಬಂದಾಗಿಂದ ಅವ್ರ ಮನೆಯಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳುವಾಗ ಅವ್ರಿಗೊಂದು ಸ್ವಲ್ಪ ಹೋಪ್ಸ್ ಕೇಳ್ಬೋದು, ನಾವು ಮಾತಾಡ್ಬೋದು ಅಂತ ಬಂದು ಮಾತಾಡ್ತಾರೆ ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಕೊಟ್ಟಾಗ ಅವ್ರಿಗೆ. ಹಾಗೆ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡೋದು ಭಾರಿ ಇಂಪಾರ್ಟೆಂಟ್ ಈಗಿನ ಇದರ ಸಿಚುವೇಶನ್ ಅಲ್ಲಿ. ಮತ್ತೆ ಅದು ಪೇನ್ಫುಲ್ ಯಾವುದೂ ಇಲ್ಲ, ಯಾವುದು ಪೇನ್ ಆಗಲ್ಲ ನಿಮಗೆ. ನಾವು ನಾನ್ ಸರ್ಜಿಕಲ್ ಆಗಿ ಮಾಡುವಂಥದ್ದು ಇದು. ಅಂದರೆ ಎಷ್ಟು ನಿಮಗೆ ಬಾಳ್ನೆಸ್ ಇದೆ, ಎಷ್ಟು ಸೈಜ್ ಹೋಗಿದೆ, ಮತ್ತು ಯಾವ ಥರ ಮಾಡಬೇಕಂತ. ಕೆಲವು ಸರಿ ನಮಗೆ ಸ್ಮಾಲ್ ಮೇಲ್ ಪಾರ್ಟ್ನರ್ ಬಾಳ್ನೆಸ್ ಅಂತ ಆಗುತ್ತೆ, ಮತ್ತು ಕೆಲವು ಜನ ಅಲೋಪೆಸಿ ಅಂತ ಚಿಕ್ಕ ಸ್ಮಾಲ್ ಪ್ಯಾಚಸ್ ಆಗಿರುತ್ತೆ. ಅಂದರೆ ಶುರು ನೋಡಿ, ಈಗ ನೀವು ಈವನ್ ಲೇಡೀಸ್ಗೂ ಆಗುತ್ತೆ, ಜೆಂಟ್ಸಲ್ಲೂ ಆಗುತ್ತೆ, ಈ ಸಣ್ಣ ಮಕ್ಕಳಲ್ಲೂ ಸಹ ಸ್ಮಾಲ್ ಪ್ಯಾಚಸ್ ಆಗಿರುತ್ತೆ. ಆ ಸ್ಮಾಲ್ ಪ್ಯಾಚಸ್ ಆಗುವಾಗ ಅದಕ್ಕೆ ನಾವು ಅದನ್ನು ಟೆಸ್ಟ್ ಮಾಡಿ ಅದಕ್ಕೆ
ಅದಕ್ಕೆ ಸೂಕ್ತವಾಗಿ ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಬೇಕಾಗುತ್ತೆ ನೋಡಿಬಿಟ್ಟು ಕಂಡೀಷನ್ ನೋಡಿಕೊಂಡು ಆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಶುರು ಮಾಡ್ತೇವೆ. ಅದು 3 months ಆಗ್ಬೋದು, 6 months ಆದರೂ ಆಗ್ಬೋದು. ಹೋಮಿಯೋಪತಿಕ್ ಕೊಡ್ತೇವೆ. ಹೋಮಿಯೋಪತಿಕಲ್ಲಿ 100% ಕ್ಯೂರ್ ಆಗುತ್ತೆ. ಕೆಲವೊಂದು ಕೇಸಲ್ಲಿ ಕ್ಯೂರೇ ಆಗೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಬೇರೆ ಪರ್ಯಾಯವಾಗಿ ಮೆಥಡ್ ಇದೆ, ನಮ್ದು ಆಲ್ಟರ್ನೇಟಿವ್ ಮೆಥಡ್ ಇದೆ, ಅದನ್ನ ಮಾಡಿಕೊಡ್ತೇವೆ. ಈಗ ಒಂದು ಸಲ ಟ್ರೀಟ್ಮೆಂಟ್ ಆಯ್ತು ಅಂತ ಹೇಳಿದಾಗ ಮತ್ತೆ ಅದನ್ನ ಫಾಲೋ ಅಪ್ ಮಾಡುವ ನೆಸೆಸಿಟಿ ಇರುತ್ತಾ? ಹೌದು, ಕೆಲವೊಂದು ಇದರಲ್ಲಿ ಈಗ ನೋಡಿ ಯಾವ್ದ್ರಲ್ಲೂ ಸಹ ಫಾಲೋ ಅಪ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನಾವೇನು ಮಾಡೋದಂದ್ರೆ ಫಸ್ಟ್ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಾದ್ರೂ ಸಹ ಹಾಗೆ ಫಸ್ಟ್ ನಾವು ಬಾಳ್ನೆಸ್ ಜಸ್ಟ್ ಬಾಲ್ಡ್ ಇರಲ್ಲ. ಟ್ರೀಟ್ಮೆಂಟ್ ಕೊಡುವಾಗ ಅವ್ರು ಯಾವ್ದು ರೀತಿ ಬರ್ತಾರೆ ಅಂದ್ರೆ ಕೂದಲು ಉದುರ್ತಾ ಇದೆ, ನಮಗೆ ಹೇರ್ ಫಾಲ್ ಆಗ್ತಾ ಇದೆ, ಅದಕ್ಕೆ ಏನಾದರೂ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆಯಾ, ಅದರಲ್ಲಿ ಏನಾದರೂ ನಿಮಗೆ ಡ್ಯಾಂಡ್ರಫ್ ಆಗುತ್ತೆ, ಇಚ್ಚಿಂಗ್ ಆಗ್ತಾ ಇರುತ್ತೆ, ಅಂಥವ್ರು ಬಂದಾಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಆ ಟ್ರೀಟ್ಮೆಂಟಲ್ಲಿ ಇಮಿಡಿಯೇಟ್ ನಿಮಗೆ 1 monthಲ್ಲಿ ಇಲ್ಲ 2 monthsಲ್ಲಿ ಕ್ಯೂರ್ ಆಗುವಂಥದ್ದಲ್ಲ, ಅದು ಲಾಂಗ್ ಪ್ರೊಸೆಸ್. ಅದು ಅಂದರೆ ನಿಮಗೆ ಒಂದು 2 months, 3 months, 6 months, ಇಟ್ ವಿಲ್ ಟೇಕ್ 6 months ಆಲ್ಸೋ. ಓಕೆ, ಕೆಲವು ಜನರಿಗೆ ಇಮಿಡಿಯೇಟ್ ರಿಸಲ್ಟ್ ಬೇಕಾಗುತ್ತೆ. ಆ ಇಮಿಡಿಯೇಟ್ ರಿಸಲ್ಟ್ ನಮ್ಮಲ್ಲಿ ಸಿಗೋದಿಲ್ಲ. ಅಂದರೆ ಅದರಲ್ಲಿ ಇಮಿಡಿಯೇಟ್ ರಿಸಲ್ಟ್ ಇದ್ದರೆ ಅದರಲ್ಲಿ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ನಮ್ಮಲ್ಲಿ ನಾನ್ ಸರ್ಜಿಕಲ್ ಯಾವ ಸೈಡ್ ಇಫೆಕ್ಟೂ ಇಲ್ಲ, ಯಾವುದು ನಿಮಗೆ ಪ್ರಾಬ್ಲಮ್ ಆಗದಾಗೆ ನಾವು ಮೆಡಿಸಿನ್ ಕೊಡೋದು ನಿಮಗೆ. ಅದರಲ್ಲಿ ಅದಕ್ಕೆ ಫಾಲೋ ಅಪ್ ಮಾಡ್ತಾ ಇರಬೇಕು. 3 months ಆಗ್ಬೋದು, 6 months ಆಗ್ಬೋದು. ಬಟ್ ನಿಮಗೆ ಹೇರ್ ಫಾಲು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಅವರು ಜಾಸ್ತಿ ಬಾಳ್ನೆಸ್ ಆಗಿದ್ರೆ ಬಾಳ್ನೆಸ್ಗೆ ಅಂತ ನಾವು ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದೆ, ಅದನ್ನು ನಾವು ಅವ್ರಿಗೆ ಡೀಟೇಲ್ಸ್ ಕೊಡ್ತೇವೆ ಯಾವ ಥರ ಮಾಡಬೇಕಾಗತ್ತಂತ. ಅವ್ರದ್ದು ಹೇರ್ಸ್ ಕಂಡೀಷನ್ ನೋಡಿಕೊಂಡು ಯಾವ ಥರ ಹೇರ್ಸ್ ಡೆನ್ಸಿಟಿ ಇದೆಯಾ, ತಿಕ್ ಇದೆಯಾ, ಇಲ್ಲ ಥಿನ್ ಇದೆಯಾ, ತುಂಬ ಆ ಥಿನ್ ಇದ್ದರೆ ಯಾವ ಥರ ಮಾಡಬೇಕಾದ್ರೆ 3 steps ಮೆಥಡ್ ಇದೆ ಅದರಲ್ಲಿ. ಅದು 3 steps ಮಾಡಲಿಕ್ಕೆ ಅವ್ರಿಗೆ ಆಗುತ್ತಾ ಇಲ್ಲ ಅಂತ ನೋಡಿಬಿಟ್ಟು ನಾವು ನಮ್ಮ ಸೆಂಟ್ರಿಗೆ ಬಂದಾಗ ಅದನ್ನ ಕನ್ಸಲ್ಟ್ ಮಾಡಿ ಡೀಟೇಲ್ಸ್ ಕೊಡ್ತೇವೆ. ಹಾಗಾದ್ರೆ ಈಗ ಸೈಡ್ ಎಫೆಕ್ಟ್ಸ್ ಯಾವ ರೀತಿಯಾಗೂ ಕೂಡ ಇದರಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದೀರಾ. ಇನ್ನು ಕೇಳೋದಾದ್ರೆ ಈಗ ಸಾಮಾನ್ಯವಾಗಿ ನಾವು ಹೇಳಿದಾಗ ಒಂದು ವಯಸ್ಸಾದ ನಂತರ ತಲೆಯಿಂದ ಉದುರುವಂಥದ್ದು ಸ್ವಲ್ಪ ನೋಡ್ತಾ ಇರ್ತೇವೆ ನಾವು ಸಾಮಾನ್ಯವಾಗಿ. ಆದ್ರೆ ಈಗ ಯೂತ್ಸ್ ಅಲ್ಲಿ ತುಂಬಾ ಕಾಣಿಸ್ಕೊಳ್ತಾ ಇದೆ. ಅದು ಹೇಗೆ ವೆದರ್ ಇಂದನಾ ಅಥವಾ ಯಾವ ರೀತಿಯಾಗಿ ಅಂತ? ಅಲ್ಲ, ಅಂದ್ರೆ ಯೂತ್ ಅಲ್ಲಿ ಆಗ್ತಾ ಇದೆ ಅಂದ್ರೆ ಒಂದು ಮೇನ್ ಇದು ಅಂದ್ರೆ ಒಂದು ಹೆರಿಡಿಟಿನೂ ಇರ್ಬೋದು. ಅವ್ರ ತಂದೆ ತಾಯಿ ಅವ್ರಿಗೆಲ್ಲ ಬಾಳ್ನೆಸ್ ಇದ್ದಾಗ ಇವ್ರಿಗೆ ಸಹ ಬರುವಂಥದ್ದು ಚಾನ್ಸಸ್ ಇರುತ್ತೆ. ಅವ್ರೇನು ಹೇಳ್ತಾರೆ, ಬಂದು ನಮ್ಮಲ್ಲಿ ಕನ್ಸಲ್ಟ್ ಮಾಡ್ತಾರೆ. ಒಂದು 15-20 ಏಜ್ನವ್ರು ಬರ್ತಾರೆ. ಬಂದು ಇಲ್ಲ ಸರ್, ನಮ್ಮ ತಂದೆಗೆ 45 ಏಜಲ್ಲಿ ಆಗಿದೆ, ನನಗೆ ಇಷ್ಟು ಬೇಗ ಯಾಕೆ ಬಂತು ಅಂತ. ಅಂದರೆ ಅದು ಯಾಕೆ ಬಂತಂದ್ರೆ ಅವಾಗ ಫುಡ್ ಬೇರೆ ಟೈಪ್ ಇತ್ತು. ಈಗಿನ ಫುಡ್ ಯಾವ ಥರ ಇದೆ ಎಲ್ಲರಿಗೂ ಗೊತ್ತಿದೆ. ಫಾಸ್ಟ್ ಫುಡ್ ತಿಂತಾರೆ. ಅವ್ರಿಗೆ ನಾವು ಕೇಳುವಾಗ ಏನು ಊಟ ಮಾಡ್ತೀರಿ ನೀವು, ಮನೆ ಊಟಕ್ಕಿಂತ ಜಾಸ್ತಿ ಹೊರಗಡೆ ಊಟ ತಿಂತಾರೆ. ಅವಾಗ ಅದರಿಂದ ನಮಗೆ ಇಮ್ಯುನಿಟಿ ಪವರ್ ಕಡಿಮೆ ಆಗಿ ಸೆಲ್ಸ್ ಎಲ್ಲ ವೀಕ್ ಆಗಿ ಹೇರ್ ಫಾಲ್ ಆಗುತ್ತೆ. ಮತ್ತೆ ಒಂದು ಶಾಂಪೂ ಹಾಕಲ್ಲ, ತುಂಬ ಟೈಪ್ ಶಾಂಪೂ ಹಾಕ್ತಾರೆ, ಎಲ್ಲನೂ ಟ್ರೈ ಮಾಡ್ಲಿಕ್ಕೆ ಹೋಗ್ತಾರೆ. ತುಂಬ ಟ್ರೀಟ್ಮೆಂಟ್ ಏನೇನೋ ಅದಕ್ಕೆ ಕಲರ್ ಹಾಕೋದು, ಮತ್ತೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು, ಯಾವುದ್ಯಾವುದೋ ಏನೇನೋ ಕೆಮಿಕಲ್ ಹಾಕಿ ಅದನ್ನ ಟ್ರೈ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನಿಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಹೇಳೋದು ಅವ್ರಿಗೆ ಇದೆಲ್ಲ ಅವಾಯ್ಡ್ ಮಾಡ್ಬೇಕಂತ ಕೆಲವು ಜನ ಹೇಳ್ತೇವೆ. ಬಟ್ ಆ ಥರ ಬಂದಾಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ನೋಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೇವೆ. ಓಕೆ, ಇನ್ನು ಕೇಳೋದಾದ್ರೆ ಡಾಕ್ಟರ್, ಒಂದು ಸಲ ಈಗ ಟ್ರೀಟ್ಮೆಂಟ್ ಆಯ್ತು ಅಂತ ಹೇಳಿದಾಗ ಈಗ ಪೋಸ್ಟ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಅಂತ? ಅದು ಫಾಲೋ ಅಪ್ ಮಾಡ್ತಾ ಇರಬೇಕಾಗುತ್ತೆ ಅವರು. ಒಂದು ಆಫ್ಟರ್ 6 months, ಈಗ ಆಫ್ಟರ್ 6 monthsಲ್ಲಿ ಅವ್ರು ಕ್ಯೂರ್ ಆಯ್ತಂದ್ರೆ ಅದನ್ನ ಅವ್ರಿಗೆ ಹೇಳ್ತೇವೆ ಯಾವ ಥರ ನೀವು ಅದನ್ನ ಮೇಂಟೈನ್ ಮಾಡಬೇಕು, ಯಾವ ಶಾಂಪೂ ಹಾಕಬೇಕು, ನೀವು ಹೇಗೆ ನೀವು ಅದನ್ನ ಮೇಂಟೈನ್ ಮಾಡ್ಬೇಕಂತ ಎಲ್ಲ ಡೀಟೇಲ್ಸ್ ಕೊಡ್ತೇವೆ ಅವರಿಗೆ. ಆ ಥರ ಅವರು ಮಾಡ್ತಾ ಹೋದ್ರೆ ಆಯ್ತು. ಅದನ್ನ ಫಾಲೋ ಅಪ್ ಮಾಡ್ತಾ ಹೋದ್ರೆ ಅವರು ಏನೋ ಪ್ರಾಬ್ಲಮ್ ಇದ್ರೆ ನಮ್ಗೆ ಕಾಲ್ ಮಾಡಿದ್ರೆ ನಮ್ಮ ಸೆಂಟ್ರಿಗೆ ಬಂದರೆ ಅವ್ರಿಗೆ ನಾವು ಸೂಕ್ತವಾಗಿ ಸಲಹೆ ಕೊಡ್ತೇವೆ. ಹೇಗೆ ಮೇಂಟೈನ್ ಮಾಡಬೇಕು, ಯಾವ ಥರ ಕೋಂಬ್ ಯೂಸ್ ಮಾಡಬೇಕು, ಯಾವ ಥರ ಆಯಿಲ್ ಯೂಸ್ ಮಾಡಬೇಕು, ಅದೆಲ್ಲ ಹೇಳಿಕೊಡ್ತೇವೆ. ಅದನ್ನು ಮಾಡಿದಾಗ ನಿಮಗೆ ಹೇರ್ ಫಾಲ್ ಮತ್ತೆ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಅದು ಆ ಹೇರ್ ಫಾಲ್ ಆಗದಾಗೆ ನಾವು ಮತ್ತೆ ಕೆಲವೊಂದು ಮೆಡಿಸಿನ್ಸು ಕೊಡ್ತೇವೆ. ಅದನ್ನು ಫಾಲೋ ಅಪ್, ಅದನ್ನು ಲಾಂಗ್ ಟ್ರೀಟ್ಮೆಂಟ್ ತೊಗೊಂಡ್ರು ಸಹ ಯಾವ ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ. ಸ್ವಲ್ಪ ದಿನ ತಗೋಬಹುದು, ತಗೊಂಡ್ಬಿಟ್ಟು ಮತ್ತೆ ಬಿಟ್ಟರೆ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ಟ್ರೀಟ್ಮೆಂಟ್ ಆದ ನಂತರ ಅಂದರೆ ತುಂಬ ಜನರಿಗೆ ಇರುತ್ತೆ, ನಾವು ಕಂಟಿನ್ಯೂಸ್ ಆಗಿ ಒಂದು ಫ್ರೀಕ್ವೆಂಟ್ ಆಗಿ ಬರ್ತಾ ಇರಬೇಕಾ ಕ್ಲಿನಿಕ್ಗೆ? ಹಾಗೇನು ಬರ್ಬೇಕಂತ ಇಲ್ಲ. ಕೆಲವೊಂದ್ಸರಿ ಬರ್ಬೇಕಂತ ಅವಶ್ಯಕತೆ ಇದ್ರೆ ಬರ್ಬೋದು. ಅಂದ್ರೆ ಈಗ ಆಫ್ಟರ್ 1 year ಆಗಿರುತ್ತೆ, ಲಾಸ್ಟ್ ಅವರು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಈಗ 1 year, ಆಫ್ಟರ್ 1 year ಅದು ಏನಾಗುತ್ತೆ ಗೊತ್ತಾ, ಈಗ ನಮ್ಮಲ್ಲಿ ತುಂಬಾ ಸ್ಟ್ರೆಸ್ ಇದೆ ಜನರಿಗೆ, ಯಾವುದು ಸಹ ಓದಲಿಕ್ಕೆ ಈಗ ತುಂಬಾ ಅವ್ರಿಗೆ ಎಲ್ಲ ಸ್ಟ್ರೆಸ್ ಅಲ್ಲಿ ಸಹ ಇದು ಹೇರ್ ಫಾಲ್ ಆಗೋದು. ಅದು ಒಂದು ರೀಸನ್ನೇ, ಸ್ಟ್ರೆಸ್ ಒಂದು ದೊಡ್ಡ ರೀಸನ್. ಅದರಿಂದ ಸಹ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನಾವು ಸ್ಟ್ರೆಸ್ ಕಡಿಮೆ ಮಾಡಬೇಕಂದ್ರೆ ಆಗಲ್ಲ. ಈಗಿನ ಬಿಸಿ ಶೆಡ್ಯೂಲಲ್ಲಿ ಹೇಗೆ ನೀವು ಕಂಟ್ರೋಲ್ ಮಾಡ್ತೀರ ಅದು ನಾವೇ ಇದು ಮಾಡ್ಕೋಬೇಕಷ್ಟೇ. ನಾವು ಯಾವ ಥರ ಕಂಟ್ರೋಲ್ ಮಾಡಬೇಕು ನಾವು ತಿಳ್ಕೊಬೇಕು. ನಾವು ಹೇಳ್ತೇವೆ ಅವ್ರಿಗೆ ಈ ಥರ ಯೋಗ ಮಾಡಿ, ಈ ಥರ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇದ್ದಾವೆ, ಆ ಪಾಯಿಂಟ್ಸ್ ಹೇಳಿಕೊಡ್ತೇವೆ. ಈ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಮೆಡಿಟೇಷನ್ ಮಾಡಿ ಎಲ್ಲ ಹೇಳ್ತೇವೆ. ಬಟ್ ಅದನ್ನು ಫಾಲೋ ಮಾಡೋದು ಸ್ವಲ್ಪ ತುಂಬ ಕಡಿಮೆ ಜನ. ಕಡಿಮೆ ಜನ ಹಾಗೆ ಅದನ್ನು ಫಾಲೋ ಅಪ್ ಮಾಡಿದರೆ 100% ರಿಸಲ್ಟ್ ಸಿಗುತ್ತೆ.
ಸಿಗುತ್ತೆ. ಡಾಕ್ಟರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಟ್ರೆ, ಇನ್ನೊಂದು ಸಂಚಿಕೆಯಲ್ಲಿ ನಾವು ಇನ್ನಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ನೀಡಲಿದ್ದೇವೆ. ಧನ್ಯವಾದಗಳು ಡಾಕ್ಟರ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ತಲೆ ಕೂದಲಿನ ಉದುರುವಿಕೆಯ ಸಮಸ್ಯೆಯನ್ನ ಯಾವ ರೀತಿಯಾಗಿ ಪರಿಹಾರ ಇದಕ್ಕೆ ಇದೆ, ನಮ್ಮ ಮಂಗಳೂರಲ್ಲಿ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ ಸೆಂಟರ್ ಯಾವ ರೀತಿಯಾಗಿ ಕಾರ್ಯಾಚರಿಸ್ತಾ ಇದೆ ಅಂತ. ಸೊ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಅಲ್ಲಿ ಬಿಯೋಮಾಂಡ್ ಅಡ್ರೆಸ್ ನಿಮಗೆ ನಮ್ಮ ಡಿಸ್ಪ್ಲೇಲಿ ಬರ್ತಾ ಇರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ಆದ್ರೆ ಹುಡುಗಿಯರಿಗೆ ನಾನು ಮದುವೆ ಆಗೋ ಹುಡುಗ ಫಿಟ್ ಆಗಿರ್ಬೇಕು, ಹ್ಯಾಂಡ್ಸಮ್ ಆಗಿರ್ಬೇಕು, ಲೈಫಲ್ಲಿ ಸೆಟ್ಲ್ ಆಗಿರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದು ರೇಂಜಿಗೆ ಓಕೆ ಆಗಿದ್ದೆ. ಆದ್ರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿತ್ತು. ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ರು. ನಿನ್ ಫ್ಯೂಚರ್ ಗಂಡ ನೋಡಿ ಸಖತ್ತಾಗಿದ್ದಾನೆ. ನಿನ್ ಬಗ್ಗೆ ಎಲ್ಲ ಓಕೆ, ಆದ್ರೆ ಕೂದಲು ಮಾತ್ರ ಅಯ್ಯೋ. ಇವರು ಕೂದಲಿಲ್ಲದೆ ಏನೇನು ಸಮಸ್ಯೆ ಇಟ್ಕೊಂಡು ಬಂದಿದ್ದಾರಂತೆ, ಇವ್ರ ಹತ್ರನೇ ಕೇಳುವ. ನನ್ನ ಹೆಸರು ಗಿರೀಶ್ ಅಂತ ಹೇಳಿ. ನನ್ನ ತಲೆ ಕೂದಲು ಇಲ್ಲ ಅಂತ ನನಗೆ ಯಾವುದೇ ಚಿಂತೆ ಇರಲಿಲ್ಲ. ನಾನು ಒಬ್ಬನೇ ಇರುವಾಗ ಕೂಡ ಅದರ ಬಗ್ಗೆ ಚಿಂತಿಸಿದವನಲ್ಲ. ಆದರೆ ನಾನು ಮದುವೆ ಆಗಬೇಕು, ಹುಡುಗಿ ನೋಡಬೇಕು ಅಂತ ಹೋಗುವಾಗ ನನಗೆ ಈ ಕೂದಲಿಲ್ಲದ ಸಮಸ್ಯೆ ಎದುರಾಯಿತು. ಕಾರಣ ಹುಡುಗಿಯೆಲ್ಲ ಓಕೆ ಆಗ್ತಿತ್ತು, ಆದರೆ ಹುಡುಗಿಯರು ನನ್ನಲ್ಲಿ ಕೂದಲಿಲ್ಲ ಅಂತ ನನ್ನನ್ನು ರಿಜೆಕ್ಟ್ ಮಾಡ್ತಿದ್ರು. ಹೀಗೆ ಇದರ ಬಗ್ಗೆ ಚಿಂತೆ ಆರಂಭವಾಯಿತು. ಒಂದು ದಿವಸ ನಾನು ಟಿವಿಯಲ್ಲಿ ಒಂದು ಜಾಹೀರಾತು ನೋಡಿದೆ, ಬಿಯೋಮಾಂಡಿಸ್ ಹೇರ್ ರಿಪ್ಲೇಸ್ಮೆಂಟ್ ಅಂತ. ಅದರಲ್ಲಿ ಬರ್ತಿರೋ ನಂಬರ್ ನೋಡಿ ಅದಕ್ಕೆ ನಾನು ಕರೆ ಮಾಡಿ ಅವರಿಗೆ ನಾನು ಫೋನಲ್ಲಿ ಮಾತಾಡಿದಾಗ ಅವರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಇದು ನೋಡಿ, ನೀವು ಬ್ಯಾಕ್ ಸೈಡ್ ಪೋರ್ಷನ್ ಬ್ಯಾಕ್ ಕೋಮಿಂಗ್ ಮಾಡಿದ್ರು ಸಹ ನಿಮಗೆ ಸಿಂಗಲ್ ಹೇರ್ಸ್ ಆಗಿ ಕಾಣಿಸುತ್ತೆ. ಕೆಲವು ಜನ ಪ್ಯಾಚಸ್ ಹಾಕ್ತಾರೆ, ಅದರಲ್ಲಿ ಆರ್ಟಿಫಿಷಿಯಲ್ ಅಂತ ಗೊತ್ತಾಗುತ್ತೆ. ಇದರಲ್ಲಿ ನಿಮಗೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ, ತಲೆ ಒಳಗಿಂದೇ ಬಂದಿರೋ ಥರ ಕಾಣಿಸುತ್ತೆ. ಇದು ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ ತುಂಬಾ ನ್ಯಾಚುರಲ್ ಇರುತ್ತೆ. ನಿಮಗೆ ನೀವು ಡೈರೆಕ್ಟ್ ಆಗಿ ನೋಡ್ಬೋದು ಹೀಗೆ ಯಾವ ರೀತಿ ಇರುತ್ತೆ ಅಂತ. ಪ್ಲಾಂಟೇಶನ್ನಲ್ಲಿ ಥಿಕ್ ಸಿಂಗಲ್ ಹೇರ್ ಇರೋದ್ರಿಂದ ನ್ಯಾಚುರಲಿಟಿ ಇರಲ್ಲ. ಈ ಸಿಸ್ಟಮ್ನಲ್ಲಿ ನೀವು ಯಾವ ಸ್ಟೈಲ್ ಬೇಕಾದರೂ ಮಾಡ್ಕೋಬಹುದು. ಸೈಡ್, ಮಿಡಲ್, ಬ್ಯಾಕ್ ಕೋಮಿಂಗ್, ಈಗ ಏನ್ ಬೇಕಾದ್ರೂ ಮಾಡ್ಕೋಬಹುದು. Undetectable Ultra Custom Hair Systems, most advanced technology, undetectable silicone based systems, regain hair within 2 hours, non-removable pasting systems, customized ladies gents wig for chemotherapy patients. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಅವ್ರದ್ದು ಬಾಳ್ನೆ ಸಮಸ್ಯೆ ಇಟ್ಕೊಂಡು ತುಂಬಾ ಸಮಸ್ಯೆ ಇಟ್ಕೊಂಡು ಬಂದಿದ್ರು. ಇವಾಗ ಹೇಗೆ ಅನಿಸ್ತಾ ಇದೆ ಗಿರೀಶ್ ಅವರೇ? ತುಂಬ ಖುಷಿ ಆಗ್ತಿದೆ ಸರ್. ತಮ್ಮಲ್ಲಿ ನನ್ನಂಥ ಸಮಸ್ಯೆ ಅನುಭವಿಸುವವರು ತುಂಬ ಜನ ಇರ್ಬೋದು, ಆದರೆ ಅದನ್ನೆಲ್ಲ ಮನಸ್ಸಲ್ಲಿಟ್ಟು ಬೇಸರ ಮಾಡಬೇಡಿ. ತಾವು ತಮ್ಮ ಸಮಸ್ಯೆಯನ್ನು ದೊಡ್ಡದೆಂದು ಭಾವಿಸದೆ ನೀವು ದಯಮಾಡಿ ನನ್ನ ಸಮಸ್ಯೆ ಪರಿಹಾರ ಆದಾಗೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಇವರನ್ನೊಮ್ಮೆ ಭೇಟಿ ಮಾಡಿ. 100% natural, no side effect, no surgery. ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್. ನಾನು ನನ್ನ ಲೈಫ್ನಲ್ಲಿ ವೆಡ್ಡಿಂಗ್ ಆಲ್ಬಮ್ ನೋಡೋ ಚಾನ್ಸೇ ಇಲ್ಲ ಅಂದ್ಕೊಂಡಿದ್ದೆ. ಇವಾಗ ನೋಡಿ, ಫ್ರೀ ಟೈಮ್ನಲ್ಲಿ ನನ್ನ ಲೈಫ್ನ ಹ್ಯಾಪಿ ಮೂಮೆಂಟ್ಸ್ ನೋಡ್ತಿದ್ದೀನಿ, ಥ್ಯಾಂಕ್ಸ್ ಟು ಬಿಯೋಮಾಂಡಿಸ್ ಹೇರ್ ರಿಪ್ಲೇಸ್ಮೆಂಟ್. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್. ಬೊಕ್ಕತೆಲಿ ಅಂತ ಹೇಳಿದರೆ ಎಲ್ಲ ಏಜ್ನವ್ರಿಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಇದೇ ಏಜ್ ಅಂತ ಹೇಳಲಿಕ್ಕಾಗಲ್ಲ. ಈಗ 18 ಏಜಿಂದ ನಿಮಗೆ 25, 30 ಏಜು, 35, 50 ಏಜ್ವರೆಗೆ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಅನುವಂಶಿಕತೆಯಿಂದನೇ ಬರೋದು ಜಾಸ್ತಿ ಸಾಧ್ಯತೆ ಇರುತ್ತೆ. ನಾವು ಬೇರೆ ಬೇರೆ ರೀಸನ್ನು ಸಹ ಇರುತ್ತೆ ಅದರಲ್ಲಿ, ಬಟ್ ಮೇನ್ ರೀಸನ್ ಅಂದರೆ ಅನುವಂಶಿಕತೆನೇ ಮೇನ್ ರೀಸನ್. ಅದಕ್ಕೆ ನಾವು ಯಾವ ಟ್ರೀಟ್ಮೆಂಟ್ ಕೊಟ್ಟರು ಸಹ ಬರೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಅನುವಂಶಿಕತೆಯಿಂದ ಬಾಳ್ನೆಸ್ಗೆ. ಇದು ಯಾವುದು ಸರ್ಜರಿ ಅಲ್ಲ, ನಾನ್ ಸರ್ಜಿಕಲ್ ಪ್ರೊಸೀಜರಿಂದ ನಿಮಗೆ ಈ ಚಿಕಿತ್ಸೆನ ಮಾಡ್ತೇವೆ ನಾವು. ಹೇರ್ ಫಿಕ್ಸಿಂಗ್ ಅಂತ ಹೇಳಿದರೆ ನಿಮ್ಮ ಹೇರ್ಸಿಗೆ, ನಿಮ್ಮ ಫೇಸಿಗೆ ಯಾವ ಟೈಪಲ್ಲಿ ಸ್ಟೈಲ್ ಬೇಕಾ, ಯಾವ ಥರ ನೀವು ಬಾಚ್ಕೋತೀರಾ, ಹಿಂದೆ ಬ್ಯಾಕ್ ಕೊಂಬಿಂಗು, ಮತ್ತು ಸೈಡ್ ಬಾಚಲಿಕ್ಕಿದ್ರೆ, ಫ್ರಂಟ್ ಬಾಚಲಿಕ್ಕಿದೆ, ಮತ್ತು ನೀವು ನಿಮ್ಗೆ ಯಾವ ಟೈಪ್ ಸ್ಟೈಲಿಗೆ ನಿಮ್ಗೆ ಸೂಟೇಬಲ್ ಆಗುತ್ತೆ ಅದೇ ಸ್ಟೈಲೇ ನಾವು ಸೆಟ್ ಮಾಡಿ ಕೊಡ್ತೇವೆ. ಈ ಸೆಟ್ ಮಾಡಿದ ನಂತರ ನೀವು ಯಾವ ರೀತಿಯಿಂದ ಸಹ ನೀವು
ಯೂಸ್ ಮಾಡ್ಕೋಬೋದು. ಅಂದರೆ ನಾರ್ಮಲಾಗಿ ನೀವು ಯಾವ ಥರ ಬೇರೆ ಹೇರ್ಸನ್ನು ಯಾವ ಥರ ಯೂಸ್ ಮಾಡ್ತಿರಲ್ಲ ಅದೇ ಥರ ಯೂಸ್ ಮಾಡ್ಕೋಬೋದು. ನಾರ್ಮಲಾಗಿ ನಿಮ್ಮ ಹೇರ್ಸನ್ನು ನೀವು ಸ್ನಾನ ಮಾಡ್ತೀರಾ, ಶಾಂಪು ಹಾಕ್ತೀರಾ, ಬೈಕ್ ರೈಡ್ ಮಾಡ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಮೊದಲು ಯಾವುದು ಮಾಡ್ತಿರಲ್ಲ ಅದೇ ಥರನೇ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ನಿಮಗೆ ಕಲರ್ಸು ಸಹ ಈಗ ನಿಮ್ಮ ಹೇರ್ಸ್ ಕಲರ್ಸೇ ನಾವು ಹಾಕಿ ಕೊಡೋದು. ನಿಮ್ಮ ಯಾವ ಥರ ಹೇರ್ಸ್ ಕಲರ್ಸ್ ಇರುತ್ತಲ್ಲ ಅದೇ ಥರ ಮಾಡಿಕೊಡೋದು. ಇದರಲ್ಲಿ ನಾವು ಒಂದು ಹೊಸ ನ್ಯೂ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ, ಸಿಲಿಕಾನ್ ಹೇರ್ ಪ್ಯಾಚಸ್ ಅಂತ. ಈ ಸಿಲಿಕಾನ್ ಹೇರ್ ಪ್ಯಾಚಸ್ಸಲ್ಲಿ ಸ್ಕಿನ್ ಬೇಸ್ಡ್ ಆಗಿ ಪ್ಯಾಚ್ ಇರುತ್ತೆ. ನಿಮಗೆ ಯಾವ ಹೊರಗಡೆಯಿಂದ ಯಾರು ಸಹ ಇದನ್ನು ಹಾಕಿದ್ದೀರಾ ಅಂತ ಯಾರು ಸಹ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ನ್ಯಾಚುರಲ್ ಆಗಿ ನಿಮ್ಮ ಟ್ರಾನ್ಸ್ಪರೆಂಟ್ ನಿಮ್ಮ ಸ್ಕಿನ್ ಯಾವ ಥರ ಇರುತ್ತಲ್ಲ ಅದೇ ಥರ ಮೇಲೆ ಸಹ ಕಾಣುತ್ತೆ. ಮತ್ತು ಒಂದೊಂದು ಸಿಂಗಲ್ ಹೇರ್ಸನ್ನು ಇದರಲ್ಲಿ ಫಿಲ್ ಮಾಡಿರ್ತಾರೆ. ಈ ಟೆಕ್ನಾಲಜಿ ಜರ್ಮನ್ ಟೆಕ್ನಾಲಜಿ ಅಂತ ಹೇಳ್ತೇವೆ ನಾವು. ಇದನ್ನು ನಾವು ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. Undetectable ultra custom hair systems, most advanced technology, undetectable silicon based systems, regain hair within 2 hours, non-removable pasting systems, customized ladies gents wig for chemotherapy patients. ಮತ್ತೊಂದು ಏನು ಗೊತ್ತಾ, ಕೆಲವು ಜನರಿಗೆ ಕರ್ಲಿ ಹೇರ್ಸ್ ಇರುತ್ತೆ. ಅವರು ಅನ್ಕೋತಾರೆ ಕರ್ಲಿ ಹೇರ್ಸು ಆಗೋದೇ ಇಲ್ಲ ಅನ್ಕೋತಾರೆ. ಹಾಗೇನಿಲ್ಲ, ಕರ್ಲಿ ಹೇರ್ಸ್ನವ್ರಿಗೂ ಸಹ ಕರ್ಲಿಯಾಗಿ ನಿಮ್ದು ಯಾವ ಥರ ಎಷ್ಟು ಕರ್ಲಿಯಾಗಿ ಡೆನ್ಸಿಟಿ ಇರುತ್ತೆ, ಎಷ್ಟು ಕರ್ಲ್ ಆಗಿರುತ್ತಲ್ಲ ಅಷ್ಟೇ ಕರ್ಲಲ್ಲಿ ನಾವು ನಮ್ಮ ಹೇರ್ಸ್ ಪ್ಯಾಚ್ ಹಾಕಿ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಆಗೋ ಹಾಗೆ ಮಾಡಿಕೊಡ್ತೇವೆ. ನೀವು ಆ್ಯಸ್ ಇಟ್ ಈಸ್ ನಿಮಗೆ ಮೊದಲು ಯಾವ ಥರ ಹೇರ್ಸ್ ಇತ್ತಲ್ಲ ಅದೇ ಥರ ನಿಮಗೆ ಮತ್ತೆ ಸಿಗುತ್ತೆ ನಿಮಗೆ. ನಾನೊಬ್ಬ ಲೆಕ್ಚರರ್. ಸ್ಟೂಡೆಂಟ್ಸ್ ಎಲ್ಲಿ ತಮಾಷೆ ಮಾಡೋಕ್ಕೆ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಏನಾದರೂ ಸಿಕ್ಕಿತ್ತಂದರೆ ಅಷ್ಟೇ ಕತೆ. ನಾನು ಕ್ಲಾಸ್ನಲ್ಲಿ ಸ್ಟ್ರಿಕ್ಟು, ಅದಕ್ಕೆ ಸರಿಯಾಗಿ ತಲೆ ಮೇಲೆ ಕೂದಲು ಇರಲಿಲ್ಲ. ಏನು ತಮಾಷೆ ಮಾಡ್ತಾರೆ ಅಂತೀರಾ? ಚಾಕ್ ಎಸೆಯೋದು, ರಾಕೆಟ್ ಬಿಡೋದೇನು, ಕಾರ್ಟೂನ್ ಮಾಡೋದೇನು, ಅಬ್ಬಬ್ಬಾ ಏನು ಹಿಂಸೆ. ಇಷ್ಟು ಬಾಳ್ನೆಸ್ ಆಗಿದೆ. ಈಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಬಾಳ್ನೆಸ್ ಆಗಿದೆ. ನಾವು ಇಷ್ಟೇ ಮೆಜರ್ಮೆಂಟ್ ತಗೋತೀವಿ. ಫಸ್ಟ್ ಅವ್ರು ನಮ್ಮಲ್ಲಿಗೆ ಬಂದಾಗ ಅವರಿಗೆ ಇಷ್ಟು ಮೆಜರ್ಮೆಂಟ್ ತಗೊಂಡು ಈ ಹೇರ್ಸ್ಗೆ ಮ್ಯಾಚ್ ಆಗೋ ತರ ಹೇರ್ಸ್ ಅನ್ನ ಒಂದು ಸ್ಕಿನ್ ಬೇಸ್ಡ್ ಪ್ಯಾಚಸ್ ಇರುತ್ತೆ. ಸ್ಕಿನ್ ಬೇಸ್ಡ್ ಪ್ಯಾಚಸ್ ಅನ್ನ ನಾವು ಪೇಸ್ಟಿಂಗ್ ಮಾಡಿಕೊಂಡು ಅಂದ್ರೆ ಫಿಕ್ಸ್ ಮಾಡಿಕೊಂಡು, ಇದು ನ್ಯೂ ಟೆಕ್ನಾಲಜಿ ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ ಹೇಳ್ತೀವಿ ಇದಕ್ಕೆ. ನಾವು ಇದನ್ನ ಇಲ್ಲಿ ಫಿಕ್ಸ್ ಮಾಡಿ ಕೊಟ್ಮೇಲೆ ನೀವು ಈ ಹೇರ್ಸ್ಗೆ ಆ ಹೇರ್ಸ್ ನ ಮ್ಯಾಚ್ ಆಗೋ ತರ ಹೇರ್ ಕಟ್ ಮಾಡಿ ಸೆಟ್ ಮಾಡ್ಕೋತೀವಿ. ಅಂದ್ರೆ ನಿಮ್ ಹೇರ್ಸ್ಗೆ ಮ್ಯಾಚ್ ಆಗೋ ತರ ಇರ್ಬೇಕಲ್ವಾ. ಇದೇ ಸೈಜ್ ನಲ್ಲಿ, ಅಂದ್ರೆ ಇಷ್ಟು ಸೈಜ್ ಇದೆಯಲ್ಲ ಅಷ್ಟೇ ಸೈಜ್ ಅಲ್ಲಿ ಸೆಟ್ ಮಾಡಿ ಕೊಡ್ತೀವಿ. ಇದು ನೋಡಿ ಫುಲ್ ಬಾರ್ಡ್ನೆಸ್ ಇರೋವರೆಗೆ ಕಾಣಿಸುತ್ತೆ. ಅದನ್ನ ಫುಲ್ ಕವರ್ ಮಾಡಿ ಕೊಡ್ಬೇಕಾಗತ್ತೆ. ಇದನ್ನೆಲ್ಲ ಕವರ್ ಮಾಡಿ ಕೊಡ್ಬೇಕಾಗತ್ತೆ. ಸೆಟ್ ಮಾಡಿದ ನಂತರ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ, ಅಷ್ಟು ನ್ಯಾಚುರಲ್ ಕಾಣೋ ತರ ಮಾಡಿ ಕೊಡ್ತೇವೆ. ಮತ್ತೆ ಇವಾಗ ಫುಲ್ ಡಲ್ ಆಗಿದ್ದಾರೆ. ಹೀಗೆ ಎಂತೆಂತ ಟ್ರೀಟ್ಮೆಂಟ್ ಮಾಡಿ ಲಾಸ್ಟಿಗೆ ನಮ್ಮಲ್ಲಿಗೆ ಬಂದಿದ್ದಾರೆ. ಏನೇನ್ ಟ್ರೀಟ್ಮೆಂಟ್ ಮಾಡಿದ್ದೀರಾ ಸ್ವಲ್ಪ ಜನರಿಗೆ ಗೊತ್ತಾಗ್ಲಿ ಹೇಳಿ. ನಾನು ಬಿಯೋಮಾನ್ಸ್ಗೆ ಬರೋ ಮುಂಚೆ ಎಲ್ಲ ಥರದ ಟಿವಿ ಅಂಡ್ ಪೇಪರ್ ಆ್ಯಡ್ಗಳನ್ನು ನೋಡ್ತಾ ಇದ್ದೆ. ಹ್ಯಾಕ್ ಕೂದಲು ಬರುತ್ತೆ ಅಂತ, ಅದಕ್ಕೆ ಯಾವ ಥರದ ಆಯಿಲ್ ಬಳಸಬೇಕು, ಎಲ್ಲ ಥರದ ಆಯಿಲು, ಎಲ್ಲ ಥರದ ಟ್ಯಾಬ್ಲೆಟ್ಸ್, ಕ್ಯಾಪ್ಸಲ್ಸ್ ಎಲ್ಲ ತಗೊಂಡೆ. ಆದರೆ ಇಷ್ಟು ವರ್ಷ ನನಗೇನು ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಒಂದು ಕೂದಲು ಸಹ ಬರಲಿಲ್ಲ. ಮತ್ತೆ ನನಗೆ ಒಬ್ರು ನನ್ನ ಫ್ರೆಂಡ್ ಹೇಳಿದ್ಮೇಲೆ ಬಿಯೋಮಾನಿಸ್ನಲ್ಲಿ ಮಾಡಿ ಕೊಡ್ತಾರೆ, ತಕ್ಷಣ ಹೋಗಿ ಅಂತ ಹೇಳಿದ್ಮೇಲೆ ನಾನು ಇಲ್ಲಿ ಬಂದೆ. ಈಗ ಇಲ್ಲಿ ನಮ್ಮ ಡಾಕ್ಟರ್ ಹತ್ರ ಬಂದಿದ್ದೇನೆ. ಇದು ನೋಡಿ ಇವರಿಗೆ ಇಷ್ಟು ಬಾಲ್ಡ್ನೆಸ್ ಆಗಿತ್ತು, ಇವರಿಗೆ ಈಗ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ. ಇದು ಹೇಗಿದೆ ಅಂದ್ರೆ ನಿಮ್ಮ ಹೇರ್ಸ್ಗೆ, ನಿಮ್ಮ ಹೇರ್ ಯಾವುದು ಕರ್ಲಿ ಹಾಗೆ ಹೇರ್ ಇದೆ, ಈ ಹೇರ್ಗೆ ಮತ್ತೆ ಈ ಹೇರ್ಗೆ ಮ್ಯಾಚ್ ಮಾಡಿ ಕೊಟ್ಟಿದ್ದೇವೆ. ಆದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಈ ಸ್ಟ್ರೈಟ್ ಹೇರ್ಗೆ ಗುಂಗುರು ಕೂದಲು ಸೆಟ್ ಮಾಡ್ಲಿಕ್ಕೆ ನೋಡ್ತಾರೆ. ಬಟ್ ಅದು ಸಾಧ್ಯ ಇಲ್ಲ. ಗುಂಗುರು ಕೂದಲಿಗೆ ಗುಂಗುರು ಕೂದಲೇ ಹಾಕಬೇಕು, ಅವಾಗ ಮಾತ್ರ ಸೆಟ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ಹಿಂದೆ ನೋಡಿ, ಆಮೇಲೆ ಈ ಸೈಡ್ ನೋಡಿ, ಸ್ವಲ್ಪ ಸಹ ಗೊತ್ತಾಗಲ್ಲ, ಅಷ್ಟು ನ್ಯಾಚುರಲ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಹೇಗ್ ಸಹ ಬಾಚ್ಕೋಬಹುದು. ಬಟ್ ಗುಂಗುರು ಕೂದಲು ಇದ್ದ ಕಾರಣ ಒಂದೇ ಸ್ಟೈಲ್ ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಫ್ರೀ ಆಗಿ ಇಟ್ಕೋಬಹುದು, ಎಷ್ಟು ಫ್ರೀ ಬೇಕು ಅಷ್ಟು ಫ್ರೀ ಆಗಿ ಇಟ್ಕೋಬಹುದು. ದಿವಸ ಸ್ನಾನ ಮಾಡಬಹುದು, ಶಾಂಪೂ, ಬೈಕ್ ರೈಡ್ ಮಾಡಬಹುದು, ಏನ್ ಸಹ ಮಾಡಬಹುದು. ಹೇಳಿ ಸರ್, ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿದೆ. ಅವರು ತುಂಬಾ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ, ಮತ್ತೆ ಎಲ್ಲ ಟ್ರೈ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ, ಪ್ಲಾಂಟೇಶನ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಪಾಪ ಅವರಿಗೆ ಯಾವುದು ಸಕ್ಸಸ್ ಆಗ್ಲಿಲ್ಲ. ನಂತರ ನಮ್ಮಲ್ಲಿ ಬಿಯೋಮೊಂಡಿಸ್ ಹೇರ್ ರಿಪ್ಲೇಸ್ಮೆಂಟ್ ಅಲ್ಲಿ ಬಂದು ವಿಸಿಟ್ ಮಾಡಿ ಇವರಿಗೆ ಈಗ ಹೇಗೆ ಅನಿಸ್ತಾ ಇದೆ? ನಿಮ್ಗೆ ಹ್ಯಾಪಿ ಅನಿಸ್ತಾ ಇದೆಯಾ? ಹ್ಯಾಪಿ ಅನಿಸ್ತಾ ಇದೆ. 100% natural, no side effect, no surgery, Biomod hair replacement. ಇವಾಗ ಬರೋ ಸ್ಟೂಡೆಂಟ್ಸ್ಗೆ ತಮಾಷೆ ಮಾಡೋಕ್ಕೆ ರೀಸನ್ ಇಲ್ಲ ಬಿಡಿ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವತ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಈಗ ನಾವು ಮಾಡಿಕೊಟ್ಟಿದ್ದಾಗೆ ಅದೇ ಥರ ಬಾಚಬೇಕಂತ ಇರಲ್ಲ, ಬೇರೆ ಟೈಪಲ್ಲಿ ಬಾಚ್ಬೋದು. ಇದೇ ಇದರಲ್ಲಿ ಅಡ್ವಾಂಟೇಜ್. ಕೆಲವೊಂದು ಈಗ ಓಲ್ಡ್ ಟೈಪ್ ಸಿಸ್ಟಮಲ್ಲಿ ನಿಮಗೆ ಒಂದೇ ಟೈಪ್ ಬಾಚಲಿಕ್ಕೆ ಇರುತ್ತೆ.
ಒಂದೇ ಟೈಪ್ ಬಾಚಿದ್ರೆ ಒಂದೇ ಟೈಪ್ ಬಾಚ್ತಾ ಇರಬೇಕು, ಸೈಡಲ್ಲಿ ಮತ್ತು ಇನ್ನೊಂದು ಸೈಡಲ್ಲಿ ಬಾಚ್ಲಿಕ್ಕಾಗಲ್ಲ. ಕೆಲವು ಜನಕ್ಕೆ ಚೇಂಜಸ್ ಮಾಡ್ತಾ ಇರ್ತಾರೆ ಪ್ಯಾಚಸನ್ನು. ಈಗ ಸೈಡಲ್ಲಿ ಬಾಚಬೇಕಂತಾರೆ, ಮಿಡ್ಲಲ್ಲಿ ಬಾಚಬೇಕಂತಾರೆ, ಬ್ಯಾಕ್ ಕೋಂಬಿಂಗ್ ಮಾಡಬೇಕಂತಾರೆ. ಆ ಥರದಲ್ಲಿ ಇದರಲ್ಲಿ ಮಾಡಲಿಕ್ಕೆ ಅವಕಾಶಗಳಿದೆ. ನಾವು ಹೊಸ ಇಂಟ್ರೊಡ್ಯೂಷನ್ ಮಾಡಿದ್ದೇವಲ್ಲ ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ. ಈ ಸಿಸ್ಟಮಲ್ಲಿ ನೀವು ಯಾವ ಟೈಪಲ್ಲೂ ಸ್ಟೈಲು ಮಾಡ್ಬೋದು, ಯಾವ ಥರ ಸಹ ಬಾಚ್ಕೋಬೋದು. ಇದು ಇದರಲ್ಲಿ ಮೇನ್ ಅಡ್ವಾಂಟೇಜು. ಇದು ಎಲ್ಲಿ ನಿಮಗೆ ಈ ಥರ ಸಿಸ್ಟಮನ್ನು ಎಲ್ಲೂ ಅವರು ಇನ್ನೂವರೆಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ. ನಾವು ಇದನ್ನು ಫಸ್ಟ್ ಟೈಮು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ತುಂಬ ನ್ಯಾಚುರಲಾಗಿ ಇರುತ್ತೆ ಇದರಲ್ಲಿ. ಓಲ್ಡ್ ಏಜ್ನವರು ನಮ್ಮಲ್ಲಿ ಬರ್ತಾರೆ. ಓಲ್ಡ್ ಏಜ್ನವ್ರಿಗೆ ಏನಂದರೆ ಅವರಿಗೆ ಒಂದು ಆ ಏಜಲ್ಲಿ ಅವ್ರಿಗೆ ಫುಲ್ ಬ್ಲ್ಯಾಕ್ ಆಗಲ್ಲ, ಫುಲ್ಲು ವೈಟ್ ಮನ್ಸಾಗಲ್ಲ. ಅವ್ರಿಗೊಂದು ಮಿಕ್ಸ್ ಮಾಡಿ, ಅಂದರೆ 50% ವೈಟು 50% ಬ್ಲ್ಯಾಕು ಆ ಥರ ಮಿಕ್ಸ್ ಮಾಡಿ ಅದನ್ನು ಪ್ಯಾಚ್ ಫಿಕ್ಸ್ ಮಾಡಿ ಕೊಡ್ತೇವೆ. ಅದು ಸಹ ಅವ್ರಿಗೆ ಸೂಟ್ ಆಗೋವಾಗೆ ಇರುತ್ತೆ, ಅವ್ರ ಏಜ್ ತಕ್ಕ ಹಾಗೆ. ಈಗ ಕೆಲವು ಏಜ್ನವರಿಗೆ ಕೆಲವು ರೀತಿಯಿಂದ ಮಾಡಿ ಕೊಡಬೇಕಾಗತ್ತೆ. ಅವ್ರ ಏಜಲ್ಲಿ 50 ಅಬೋವ್ ಇದ್ದವರಿಗೆ ಆ ಥರ ನಾವು ಮಾಡಿಕೊಡೋ ನಮ್ಮಲ್ಲಿ ಸಿಸ್ಟಮ್ ಇದೆ. ಅವರು ಸಹ ವರಿ ಮಾಡಬೇಕಂತ ಇಲ್ಲ. ನಮ್ಮಲ್ಲಿ ಬಂದು ನೀವು ಆ ಥರ ಪ್ಯಾಚ್ ಹಾಕಿ, ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಆ ಪ್ಯಾಚ್. ಮಾರ್ಕೆಟಿಂಗ್ ಜಾಬ್ ಅಂದರೆ ನನಗೆ ತುಂಬ ಇಷ್ಟ. ಆದರೆ ನಾನು ಇಂಟರ್ವ್ಯೂಗೆ ಹೋದಾಗ ಗುಡ್ ಕ್ವಾಲಿಫಿಕೇಶನ್ ಲೆವೆಲ್ ಚೆನ್ನಾಗಿದೆ, ಬಟ್ ಇಟ್ಸ್ ಎ ಮಾರ್ಕೆಟಿಂಗ್ ಜಾಬ್. ಟ್ಯಾಲೆಂಟ್ ಜೊತೆ ಸ್ವಲ್ಪ ಲುಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೇಸ್ ಕಟ್ ಚೆನ್ನಾಗಿದೆ, ಬಟ್ ನಿಮ್ಮ ಕೂದಲು. ಕೊನೆಗೆ ನನ್ನದೇ ಆದಂತಹ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆದರೆ ನನ್ನ ಕಾನ್ಫಿಡೆನ್ಸ್ ಕಡಿಮೆ ಆಗಿತ್ತು. ಏನೋ ಒಂಥರ ಜಿಗುಪ್ಸೆ. ಎಲ್ಲರೂ ನನ್ನನ್ನು ಗೇಲಿ ಮಾಡ್ತಾ ಇದ್ರು. ಎಷ್ಟು ಬಾಲ್ಡ್ನೆಸ್ ಇದೆ, ಇಷ್ಟು ಮಾತ್ರ ಬಾಲ್ಡ್ನೆಸ್ ನಾವು ಕವರ್ ಮಾಡಿ ಕೊಡಬೇಕು. ದೊಡ್ಡದಾಗಿ ಹಾಕಿಸ್ಲಿಕ್ಕೂ ಸಹ ಇಲ್ಲ. ಈ ಹೇರ್ಸ್ಗೆ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಮಾಡಿ ಕೊಡಬೇಕಲ್ಲ. ಅದು ಅಷ್ಟೇ ಹೇರ್ಗೆ ನಾವು ಕವರ್ ಮಾಡಿ, ನಿಮ್ಮ ಹೇರ್ಗೆ ಸೈಡಲ್ಲಿ ಹೇರ್, ಬ್ಯಾಕಲ್ಲಿ ಹೇರ್ ಎಲ್ಲ ಕವರ್ ಆಗೋ ಹಾಗೆ ನಾವು ಸೆಟ್ ಮಾಡಿ ಕೊಡ್ತೇವೆ. Undetectable ultra custom hair systems, most advanced technology, undetectable silicon based systems, regain hair within 2 hours, non-removable pasting systems, customized ladies gents wig for chemotherapy patients. ನೋಡಿ, ಇವರಿಗೆ ಇದು ಇಷ್ಟು ಹೋಗಿರೋದು ಅಷ್ಟೇ ಜಾಗದಲ್ಲಿ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ. ಇಷ್ಟು ನ್ಯಾಚುರಲ್ ಆಗಿದೆ. ಈವನ್ ನಿಮ್ಗೆ ಪ್ಲಾಂಟೇಶನ್ ಮಾಡಿದ್ರು ಸಹ ಈ ತರ ಫಿನಿಶಿಂಗ್ ಬರಕ್ಕೆ ಸಾಧ್ಯ ಇಲ್ಲ. ಅಷ್ಟು ನ್ಯಾಚುರಲ್ ಆಗಿ ಕಾಣ್ತಿದೆ. ಯಾವ ತರ ಕೋಮಿಂಗ್ ಬೇಕಾದ್ರೂ ಮಾಡ್ಬೋದು. ಮಿಡ್ಲಲ್ಲಿ ಬಾಚ್ಕೊಳ್ಳಿ, ಸೈಡ್ಗೆ ಬಾಚ್ಕೊಳ್ಳಿ, ಯಾವ ತರ ನಿಮ್ಗೆ ಯಾವ ಸ್ಟೈಲ್ ಬೇಕೋ ಆ ತರ ಮಾಡ್ಕೋಬಹುದು. ತುಂಬಾ ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಫೈನಲ್ ಟಚ್. ಇದರಲ್ಲಿ ಯಾವುದು ಕೂಡ ಆರ್ಟಿಫಿಷಿಯಲ್ ಅಂತ ಇಲ್ಲ. ಎಲ್ಲ ಒರಿಜಿನಲ್ ಹೇರ್ಸ್ ಅನ್ನ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಮಾಡೋ ಹಾಗೆ ಫಿಕ್ಸ್ ಮಾಡಿ ಕೊಟ್ಟಿರೋದು. 100% natural, no side effect, no surgery, biomod, hair replacement. Every problem has a solution. And I thank to Biomodis. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವತ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಕೆಲವು ಕಂಪ್ನಿಯಲ್ಲಿ ನಿಮಗೆ ಅವರವರ ಇದರಲ್ಲಿ ಜಾಸ್ತಿ ಬಜೆಟಲ್ಲಿ ಇಟ್ಟು ಮಾಡ್ತಾರೆ. ನಮ್ದು ಹಾಗೆಲ್ಲ, ನಮಗೆ ಎಕನಾಮಿಕಲ್. ಈಗ ಎಲ್ಲ ಜನ ಸಹ ನಮ್ಮಲ್ಲಿ ಮಾಡಿಸ್ಬೇಕು. ಪೂರ್ ಆಗಿದ್ದವರು ಮಾಡಿಸ್ಬೇಕು, ರಿಚ್ ಇದ್ದವರು ಮಾಡಿಸ್ಬೇಕು. ಎಲ್ಲರೂ ಒಂದೇ ಸಮವಾಗಿ ನಾವು ರೇಟ್ ಇದೆ ನಮ್ಮಲ್ಲಿ. ತುಂಬ ಕಮ್ಮಿಯಿಂದ ಹಿಡಿದು ಸ್ವಲ್ಪ ಹೈ ರೇಂಜಲ್ಲಿ ಸಹ ಇದೆ. ಅವ್ರಿಗೆ ನಮಗೆ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೇವೆ ಇದರಲ್ಲಿ. ನಿಮ್ಮ ಫೇಸ್ಗೆ ಸೂಟ್ ಆಗುವ ಹಾಗೆ ಸ್ಟೈಲ್ ಮಾಡಿ ಕೊಡೋದು. ಮತ್ತು ಆ ಹೇರ್ ಕ್ವಾಲಿಟಿ, ಆಮೇಲೆ ಹೇರ್ ಪ್ಯಾಚಸ್ ಇದೆಯಲ್ಲ, ತುಂಬ ನ್ಯಾಚುರಲ್ ಆಗಿ ಇರುತ್ತೆ. ಹೊರಗಡೆಯಿಂದ ಯಾರೂ ಸಹ ಗೊತ್ತಾಗಲ್ಲ. ಈಗ ಕೆಲವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ನೋಡಿರ್ಬೇಕು, ಅವ್ರು ಮಾಡಿದ್ದಾರೆ, ಅವ್ರು ಅಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರು ಮಾಡಿಸಿದ್ದು ಇದಕ್ಕೆ ನೀವೇ ಕಂಪೇರ್ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ಐಡಿಯಾ ಸಿಗುತ್ತೆ. ಎಷ್ಟು ನ್ಯಾಚುರಲಿಟಿ ಇದೆ ನಮ್ಮ ಬ್ಯೂಮೋಡ್ಸ್ ಹೇರ್ ಫಿಕ್ಸಿಂಗಲ್ಲಿ ಮಾಡಿಸಿದವರು, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಅದು 100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ, ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಹುಡುಗಿಯರು ಸಹ ಮಾಡ್ಬೋದು, ಇದೇ ಥರನೇ ಮಾಡ್ಬೋದು. ಬಟ್ ಹುಡುಗಿಯರಿಗೆ ಏನಾಗುತ್ತೆ ಅಂದರೆ ಉದ್ದ ಹೇರ್ಸ್ ಬೇಕಾಗುತ್ತೆ, ಇವ್ರಿಗೆ ಸ್ವಲ್ಪ ಗಿಡ್ಡ ಹೇರ್ಸ್ ಇರುತ್ತೆ. ಇವ್ರದ್ದೇ ಒಂದು ಇದೇ ಸಿಸ್ಟಮನ್ನು ನಾವು ಉದ್ದ ಹೇರ್ಸ್ ಆಗಿ ಮಾಡಿಕೊಡ್ತೇವೆ. ಅವರು ಸಹ ನಿಮಗೆ ಇದೇ ಥರನೇ ಹೇಗೆ ಬೇಕು ಹಾಗೆ ಮಿಡ್ಲ್ ಪಾರ್ಟಿಷನ್ನು, ಇಲ್ಲಾಂದರೆ ಬಾಪ್ ಕಟ್ಟಾಗಿ ಅವ್ರಿಗೆ ಯಾವ ಟೈಪಲ್ಲಿ ಸ್ಟೈಲ್ ಬೇಕಲ್ಲ ಅದೇ ಟೈಪಲ್ಲಿ ಸ್ಟೈಲ್ ಮಾಡಿಕೊಡ್ತೇವೆ. ಕೆಲವು ಜನಕ್ಕೆ ಹಿಂದೆ ಮಾತ್ರ ಬಾಲ್ಡ್ ಆಗಿರುತ್ತೆ, ಕೆಲವು ಲೇಡೀಸ್ಗೆ ಮಿಡ್ಲಲ್ಲಿ ಇಲ್ಲಾಂದರೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಾಲ್ಡ್ನೆಸ್ ಇರುವಾಗ ಆ ಪೋರ್ಷನ್ ಮಾತ್ರ, ಆ ಜಾಗದಲ್ಲಿ ಆ ಪೋರ್ಷನ್ ಮಾತ್ರ ನಾವು ಈ ಪ್ಯಾಚನ್ನು ಇಟ್ಟು ಫಿಕ್ಸ್ ಮಾಡಿ ಕೊಟ್ಟರೆ ನಿಮಗೆ ಹೊರಗಡೆಯಿಂದ ಯಾರಿಗೂ ಸಹ ಗೊತ್ತಾಗದಾಗೆ ಇರುತ್ತೆ. ನೀವು ಬಾಚ್ಬೋದು, ಅವರು ಸಹ ಹೇಗೆ ಅವ್ರದ್ದು ನಾರ್ಮಲ್ ಹೇಗೆ ಯೂಸ್ ಮಾಡ್ತಿದ್ರಲ್ಲ ಅವರು ಒರಿಜಿನಲ್ ಹೇರ್ಸನ್ನು, ಅದೇ ಥರ ಯೂಸ್ ಮಾಡ್ಕೋಬೋದು. ಇದರಲ್ಲಿಯೂ ಸಹ ಯಾವುದು ಅಡ್ಡ ಪರಿಣಾಮ ಇಲ್ಲ, ಯಾವುದೂ ಇಲ್ಲ. ಮೊದಲು ನನ್ನ ಕೂದಲು ಉದುರ್ತಿತ್ತು, ಬಿಳಿ ಇತ್ತು, ಸ್ಪ್ಲಿಟ್ ಎಂಡ್ಸ್ ಇತ್ತು, ಹೇರ್ ಫಾಲ್ ಜಾಸ್ತಿ ಇತ್ತು, ಕೂದಲು ಉದುರಿ ಹೋಗಿ ಸ್ಕ್ರಾಪ್ ಕಾಣ್ತಾ ಇತ್ತು. ಆದ್ರೆ ಈಗ ನಾನು ಫ್ರೆಂಡ್ಸ್ ಜೊತೆ ಧೈರ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. Undetectable ultra custom hair systems, most advanced technology,
Undetectable silicon-based systems. Regain hair within 2 hours. Non-removable pasting systems. Customized ladies, gents wig for chemotherapy patients. ಮತ್ತು ಇದರಲ್ಲಿ ನಿಮಗೆ ಯಾವ ಅಡ್ಡ ಪರಿಣಾಮ ಸಹ ಇಲ್ಲ, ಯಾವುದು ಚಿಕ್ಕಿದ್ದು. ಈಗ ನಿಮ್ಮ ಇದರಿಂದ ಸೈಡ್ ಇಫೆಕ್ಟ್ ಆಗುತ್ತೆ, ಈಗ ಏನಾದರೂ ಹೇಳಿದ್ರೆ ಯಾರಾದರೂ ಬರುತ್ತೆ ಅಂತ ಅನ್ಕೋತಾರೆ. ಅದು ಯಾವುದೂ ಆಗಲ್ಲ. ಒಂದು ಸರಿ ಮಾಡಿದರೆ ನಿಮಗೆ ಪರ್ಮನೆಂಟ್ ಆಗಿರುತ್ತೆ, ನ್ಯಾಚುರಲ್ ಆಗಿ ಇರುತ್ತೆ. 100% natural. No side effect. No surgery. Biomod. Hair replacement. ನಮ್ಮ ಎಲ್ಲ ಬ್ಯೂಮೌಂಟ್ಸ್ ಹೇರ್ ರಿಪ್ಲೇಸ್ಮೆಂಟ್ ಸೆಂಟ್ರಲ್ಲಿ ರೀಸನೇಬಲ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸ್ ನಾವು ಕೊಡ್ತೇವೆ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವತ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ನಂಬರ್ 21 80 ಫೀಟ್ ರೋಡ್, ಆಪೋಸಿಟ್ ಟು ಮಂಗಳ ಕಲ್ಯಾಣ ಮಂಟಪ, 5th ಬ್ಲಾಕ್, ಕೋರಮಂಗಲ, ಬ್ಯಾಂಗ್ಳೂರ್. ಫೋನ್ 97419 55199.